ಧಿಕಾರ 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 ಬಂಧಿಸಬೇಕು ನವೀನ್ ಬಂಧಿಸಬೇಕು ಅಮಾನತು ಮಾಡಬೇಕು ನವೀನ್ ಕುಮಾರ್ಗೆ ಅಮಾನತು ಮಾಡಬೇಕು ಗಾಯಗಳನ್ನ ನೈಜ ವರದಿ ಮಾಡಲು ಹೊರಟಿದ್ದ ಪತ್ರಕರ್ತರ ಮೇಲೆ ಸುಳ್ಳು ಕೇಸ್ ಹಾಕಿದ ನವೀನ್ ಕುಮಾರ್ಗೆ ಧಿಕಾರ ಧಿಕಾರ ಕಾರ್ಯನಿರತರಾಗಿದ್ದ ಪತ್ರಕರ್ತರ ಮೇಲೆ ಹಲ್ಲೆ ಯತ್ನ ಮಾಡಿ ಸುಳ್ಳು ಪ್ರಕರಣ ದಾಖಲಿಸಿದ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯ ಇಎನ್ಟಿ ಡಾಕ್ಟರ್ ನವೀನ್ ಕುಮಾರ್ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ತಾಲೂಕಿನ ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರು ತಹಶೀಲ್ದಾರ್ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಚಿವರಿಗೆ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಕಚೇರಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ದೂರಿನ ಮನವಿ ಪತ್ರ ನೀಡಿ ಪ್ರತಿಭಟಿಸಿದರು. ರಸ್ತೆ ಅಪಘಾತ ಸಂಭವಿಸಿ ವಾಹನ ಸವಾರರು ಸಾವು ಬದುಕಿನ ನಡುವೆ ನರಳುತ್ತಿದ್ದ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಬಾರದ ಆಂಬ್ಯುಲೆನ್ಸ್ ಸಾರ್ವಜನಿಕರ ಸಹಾಯದಿಂದ ಖಾಸಗಿ ವಾಹನದಲ್ಲಿ ಕೊರಟಗೆರೆಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಯಲ್ಲೇ ಇದ್ದ ವೈದ್ಯ ನವೀನ್ ಕುಮಾರ್ ಸಮಯಕ್ಕೆ ಸರಿಯಾಗಿ ಬಾರದೆ ವಿಶ್ರಾಂತಿ ಕೊಠಡಿಯಿಂದ ದುರಹಂಕಾರದಿಂದ ವರ್ತಿಸಿದ ಘಟನೆ ನಡೆದಿತ್ತು. ಈ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುತ್ತಿದ್ದ ಪ್ರಗತಿ ಟಿವಿ ವರದಿಗಾರ ಹರೀಶ್ ಬಾಬುರವರ ಮೇಲೆ ಹಲ್ಲೆ ಯತ್ನ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪತ್ರಕರ್ತರಾದ ಪುರುಷೋತ್ತಮ್, ರಂಗಧಾಮಯ್ಯ, ನರಸಿಂಹಮೂರ್ತಿಯವರಿಗೆ ಬೆದರಿಕೆ ಹಾಕಿ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿದ ಘಟನೆ ನಡೆದಿತ್ತು. ಈ ವಿಚಾರವಾಗಿ ಇಂದು ಬಿಎಸ್ಪಿ ಪಕ್ಷದ ಕಾರ್ಯಕರ್ತರು ಮತ್ತು ಸಾಮಾಜಿಕ ಹೋರಾಟಗಾರರು ತಹಶೀಲ್ದಾರ್ ಮುಖೇನ ರಾಜ್ಯ ಸರ್ಕಾರಕ್ಕೆ ದೂರು ನೀಡಿದ್ದಾರೆ. ಸುಳ್ಳು ಪ್ರಕರಣ ದಾಖಲಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಯತ್ನ ಮಾಡಿದವನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಸೋಮವಾರ ಕೊರಟಗೆರೆಯ ಕನ್ನಡ ಪರ, ದಲಿತ ಪರ, ಪ್ರಗತಿಪರ ಮತ್ತು ಪತ್ರಕರ್ತರ ಸಂಘದ ವತಿಯಿಂದ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ನಯಾಜ್ ಅಹಮದ್, ಸಮವಸ್ತ್ರ ಧರಿಸದೆ, ಸೆಥಸ್ಕೋಪ್ ಬಳಸದೆ, ಪ್ರಥಮ ಚಿಕಿತ್ಸೆಯನ್ನು ಸಹ ಮಾಡದೆ ಅಮಾಯಕ 2 ಜೀವಗಳನ್ನು ಬಲಿ ಪಡೆದ ನರರಾಕ್ಷಸ ಡಾಕ್ಟರ್ ನವೀನ್ ನನ್ನು ಕೂಡಲೇ ಪೊಲೀಸ್ ಇಲಾಖೆ ಬಂಧಿಸಬೇಕು ಮತ್ತು ರಾಜ್ಯ ಸರ್ಕಾರವು ಕೂಡಲೇ ವೈದ್ಯ ನವೀನ್ನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತರ ಮೇಲೆ ಹಲ್ಲೆ ಯತ್ನ ಮಾಡಿದ ವೈದ್ಯನನ್ನು ವೃತ್ತಿಯಿಂದ ತಕ್ಷಣವೇ ವಜಾ ಮಾಡಿ ಪತ್ರಕರ್ತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಮಾನ್ಯರೇ, ಕೊರಟಗೆರೆ ತಾಲೂಕಿನಲ್ಲಿ 3 ದಿವಸದ ಹಿಂದೆ ನಡೆದ ಒಂದು ಬಸ್ಸು ಮತ್ತು ಬೈಕು ಅಪಘಾತದಲ್ಲಿ ಇಬ್ಬರು ತೀವ್ರವಾಗಿ ಗಾಯಗಳು ಆಗಿರ್ತಾರೆ. ಸ್ಥಳಕ್ಕೆ ಪತ್ರಕರ್ತರು ಮತ್ತು ಸಾರ್ವಜನಿಕರು ಧಾವಿಸಿ ಆ ಗಾಯಗಳು ತುರ್ತಾಗಿ ಆಸ್ಪತ್ರೆಗೆ ಸಾಗಿಸಲು ಆಂಬುಲೆನ್ಸ್ಗೂ ಸಹ ಕರೆ ಮಾಡ್ತಾರೆ. ಆದರೆ ಆಂಬುಲೆನ್ಸು ಸಮಯಕ್ಕೆ ಸರಿಯಾಗಿ ಬಾರದೆ ಪತ್ರಕರ್ತರು ಮತ್ತು ಸಾರ್ವಜನಿಕರು ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿರ್ತಾರೆ. ಆ ಒಂದು ಗಾಯಗಳಿಗೆ ಪತ್ರಕರ್ತರು ಹೋಗಿ ನೈಜ ವರದಿ ಮಾಡಲು ಹೋದಾಗ ನವೀನ್ ಕುಮಾರ್ ತುರ್ತಾಗಿ ಚಿಕಿತ್ಸೆ ಕೊಡದೆ ನಿರ್ಲಕ್ಷ್ಯ ವಹಿಸಿ ಮತ್ತು ಯಾವುದೇ ಥರದ ಸಮವಸ್ತ್ರ ಧರಿಸದೆ ತಮ್ಮ ಏನು ವಿಶ್ರಾಂತಿ ಕೊಠಡಿಯಲ್ಲಿ ಉದಾಸೀನವಾಗಿ ನಡೆಕೊಂಡು ಆ ಗಾಯಗಳು ಆ ಒಂದು ನಿರ್ಲಕ್ಷ್ಯತೆಯಿಂದ ಇವತ್ತು ಮೃತಪಟ್ಟಿರ್ತಾರೆ. ಅವನ್ನು ವರದಿ ಮಾಡಲು ಹೋದ ಪತ್ರಕರ್ತರನ್ನು ಬೆದರಿಸಿ ಹಲ್ಲೆ ಮಾಡಿ ಒಂದು ಸುಳ್ಳು ಕಂಪ್ಲೇಂಟನ್ನು ದಾಖಲಿಸಿರ್ತಾರೆ. ಇದು ಖಂಡನೀಯ. ಪತ್ರಿಕಾ ರಂಗ ಇವತ್ತು ನಮ್ಮ ಇದರಲ್ಲಿ 4ನೇ ಅಂಗವಾಗಿರ್ತದೆ. ಇದು ಭಾಳ ನಾವು ಸಾರ್ವಜನಿಕರು ಮತ್ತು ಸಂಘಟನೆಗಳನ್ನ ಇದನ್ನು ಖಂಡಿಸ್ತಾ ಇದ್ದೀವಿ. ಕೂಡಲೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, DHO ಅವರು ಆ ನವೀನ್ ಏನು ಡಾಕ್ಟ್ರು ನವೀನ್ ಇದ್ದಾನೆ ಆತನ್ನ ಅಮಾನತು ಮಾಡಬೇಕು ಮತ್ತು ಆತನ ಮೇಲೆ ಕೇಸ್ ದಾಖಲಿಸಿ ಅವನ್ನ ಬಂಧಿಸಬೇಕು ಅಂತೇಳಿ ಒತ್ತಾಯ ಮಾಡುತ್ತಾ, ಅದೇ ರೀತಿ ಏನು ಪತ್ರಕರ್ತರ ಮಿತ್ರ ಮೇಲೆ ಏನು ಸುಳ್ಳು ಕೇಸನ್ನು ದಾಖಲಿಸಿರ್ತಾರೆ ಆ ಕೇಸನ್ನು ಕೂಡಲೇ ವಜಾ ಮಾಡಬೇಕು. ವಜಾ ಮಾಡಿ ತಾವು ಏನು ಅವನ ಮೇಲೆ ನವೀನ್ ಮೇಲೆ ಸೂಕ್ತವಾದಂಥ ಕ್ರಮ ತಗೋಬೇಕು. ಇಲ್ಲ ಹೋದಲ್ಲಿ ನಾವು ಸೋಮವಾರ ಸಾರ್ವಜನಿಕರ ಆಸ್ಪತ್ರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಜಿಲ್ಲಾಧಿಕಾರಿ ಮತ್ತು DHO ಅವರಿಗೆ ಮತ್ತು ಪೊಲೀಸ್ ಜಿಲ್ಲಾ ಅಧಿಕಾರಿಗಳಿಗೆ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕೊರಟಗೆರೆ ತಾಲೂಕು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರುವಂಥ ನವೀನ್ನ ಕೂಡಲೇ ಬಂಧಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತಾ ಇದ್ದೀನಿ ಸರ್ಕಾರಕ್ಕೆ. ತಹಸೀಲ್ದಾರ್ ಮೂಲಕ ನಾನು ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಸಾಮಾಜಿಕ ಹೋರಾಟಗಾರರು ಮತ್ತು ಸಮಾಜ ಸೇವಕರಾದ ದಿನೇಶು ಮತ್ತು ನಾಗೇಶು, ಫಾರೂಕ್ ನಾವೆಲ್ಲರೂ ಸೇರಿ ಇವತ್ತು ಮನವಿ ಕೊಟ್ಟಿದ್ದೀವಿ. ಕೂಡಲೇ ಏನು ನವೀನು ನಮ್ಮ ಹರೀಶ್ ಬಾಬು ಮತ್ತು ಮೂರ್ತಿ
ವಿಜಯ ಕರ್ನಾಟಕ ವರದಿಗಾರರಾದ ಮೂರ್ತಿ ಮತ್ತು ನಮ್ಮ ಅಧ್ಯಕ್ಷರಾದ ಪುರುಷೋತ್ತಮ, ರಂಗಮಯ್ಯ ಸೀನಿಯರ್ ವರದಿಗಾರರಾದ ರಂಗಮಯ್ಯ ಅವ್ರ ಮೇಲೆ ಏನು ಈ ಡಾಕ್ಟ್ರು ಹಲ್ಲೆ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಿ, ಜೊತೆಗೆ ಅವರು ಕುಡಿದ ಅಮಲಿನಲ್ಲಿ ಇದ್ರು ಅಂತ ಕಾಣುತ್ತೆ. ನಾನು ಗಮನಿಸಿದ ಹಾಗೆ ಅವರು ಯಾವುದೇ ವೈದ್ಯರು ಏನು ಕರ್ತವ್ಯದಲ್ಲಿ ಇರಬೇಕಾದ್ರೆ ಸಮವಸ್ತ್ರವನ್ನು ಧರಿಸುತ್ತೆ, ಜೊತೆಗೆ ಯಾವುದೇ ತಥಸ್ಕೋಪ್ ಅಥವಾ ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟ ಯಾವುದೇ ಸಾಮಗ್ರಿಗಳನ್ನ ಅವರು ತರದೆ ವಿಶ್ರಾಂತಿ ಕೊಠಡಿಯಲ್ಲಿ ಏಕಾಏಕಿ ಕುಡಿದ ಅಮಲಿನಲ್ಲ ಅಥವಾ ಇನ್ಯಾವುದೋ ಅವ್ರನ್ನ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಕುಡಿದ ಅಮಲಿನಲ್ಲಿದ್ದು ಅಂತ ಕಾಣುತ್ತೆ. ಕೂಡಲೇ ಏನು ಅದರೊಳಗೆ ಒಬ್ಬ SC ಸಮುದಾಯದ ಒಬ್ಬ ವಿಜಯ ಕರ್ನಾಟಕ ರಿಪೋರ್ಟರ್ ಕೂಡ ಇದ್ದಾರೆ. ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ತಗೊಳ್ಳದೆ ಪೊಲೀಸ್ನವರು ಇನ್ಯಾವುದೋ ಅವ್ರು ಕೊಟ್ಟಿದ್ದಕ್ಕೆ ಮಧ್ಯರಾತ್ರಿಯಲ್ಲಿ FIR ಮಾಡ್ತಾರೆ. ನಮ್ಮ ಪತ್ರಕರ್ತರು ದೂರು ಕೊಟ್ಟರು ಕೂಡ ಕ್ರಮ ತಾಳದೆ ಮೀನಾಮಿಷ ಎಣಿಸ್ತವ್ರೆ. ಅವ್ರಿಗೊಂದು ನ್ಯಾಯ, ಪತ್ರಕರ್ತರಿಗೊಂದು ನ್ಯಾಯ ಅಂತಂದ್ರೆ ಪತ್ರಕರ್ತರು ಇವತ್ತು ಹೆಂಡತಿ ಮಕ್ಕಳು ಕುಟುಂಬ ಎಲ್ಲಾನು ಬಿಟ್ಟು ಮಧ್ಯರಾತ್ರಿಯಲ್ಲಿ ಹಗಲು ಇರುಳು ಚಳಿ ಎಂದೇ ವರದಿಗಾಗಿ ತೆರಳ್ತಾರೆ. ಜನರ ಸೇವೆಯಲ್ಲಿ ತೊಡಗಿರೋಂಥ ಪತ್ರಕರ್ತರಿಗೆ ಇವತ್ತು ನ್ಯಾಯ ಸಿಗದೇ ಇರೋಂಥದ್ದು, ಇವತ್ತು ರಸ್ತೆಗೆ ಇಳಿದು ಹೋರಾಟ ಮಾಡೋ ಅಂಥದ್ದು ಖಂಡನೀಯ. ಕೂಡಲೇ ನಾನು ಬಸವರಾಜ ಬೊಮ್ಮಾಯಿ ಅವ್ರಿಗೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಡಾಕ್ಟರ್ ನಾರಾಯಣ ಅವ್ರಿಗೆ, ಮತ್ತೆ ಸುಧಾಕರ್ ಆರೋಗ್ಯ ಸಚಿವರು ಸುಧಾಕರ್ ಅವ್ರಿಗೆ, ಸಮಾಜ ಸೇವಾ ಕಲ್ಯಾಣ ಅವ್ರಿಗೆ ಎಲ್ರಿಗೂ ಕೂಡ ನಾನು ದೂರನ್ನು ಕೊಟ್ಟಿದ್ದೀನಿ. ಕೂಡಲೇ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು. ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಉಗ್ರ ಹೋರಾಟ ಮಾಡಬೇಕಾಗಿರ್ತೈತೆ. ಜಿಲ್ಲಾದ್ಯಂತ ಯಾಕೋ ಅಧಿಕಾರಿಗಳ ಹಾವಳಿ ಮತ್ತೆ ದಬ್ಬಾಳಿಕೆ, ಪತ್ರಕರ್ತರ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಇದನ್ನು ನಿಲ್ಲಿಸಬೇಕು. ಯಾಕಂದ್ರೆ ನೀವು ಹೆಂಗೆ ಸರ್ಕಾರಿ ಅಧಿಕಾರನ ನಿರ್ವಹಿಸೋದಕ್ಕೆ ಹೆಂಗೆ ಕೆಲಸ ಮಾಡ್ತಿರೋ ಅದೇ ರೀತಿ ನಮ್ಮ ಪತ್ರಕರ್ತರು ಕೂಡ ಅದೇ ರೀತಿ ಎಲ್ಲಾನು ಬಿಟ್ಟು ಕರ್ತವ್ಯ ನಿರ್ವಹಿಸ್ತವ್ರೆ. ಪತ್ರಕರ್ತರ ಮೇಲೆ ಅಲ್ಲ ಅಲ್ಲಿನ ಸಾಮಾನ್ಯ ಜನರಿಗೆ ಯಾವ ನ್ಯಾಯ ಸಿಗ್ತೈತೆ ಅನ್ನೋದನ್ನ ನಾವು ಗಮನಿಸ್ಬೇಕಾಗ್ತೈತೆ. ಕೂಡಲೇ ಏನು ಅವನು ನವೀನನ್ನ ವೈದ್ಯ ಹಲ್ಲೆ ಮಾಡಿದ್ದಾನೆ, ಅವ್ನು ಕೂಡಲೇ ಬಂಧಿಸ್ಬೇಕು. ಬಂಧಿಸಿ ಜೊತೆಗೆ ಅವರು ಇಬ್ರು ಏನು ಮೃತಪಟ್ಟಿದ್ದಾರೆ ಅದಕ್ಕೆ ಕಾರಣ ನವೀನೇ. ಅದ್ರ ಮೇಲೆ ಮರ್ಡರ್ ಕೇಸು ಏನು ಅದಕ್ಕೆ ಸೆಕ್ಷನ್ ಬರುತ್ತೆ ಅದ್ರ ಪ್ರಕಾರ ಪ್ರಕರಣ ದಾಖಲಿಸಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಒತ್ತಾಯಿಸ್ತೀನಿ. ಬಂಧಿಸ್ಬೇಕು ನವೀನ್ನ ಬಂಧಿಸ್ಬೇಕು. ಬಂಧಿಸ್ಬೇಕು ನವೀನ್ನ ಬಂಧಿಸ್ಬೇಕು. ನವೀನ್ನ ಬಂಧಿಸ್ಬೇಕು. ಅಮಾನತ್ ಮಾಡಬೇಕು. ಅಮಾನತು ಮಾಡಬೇಕು. ನವೀನ್ ಕುಮಾರ್ಗೆ ಅಮಾನತು ಮಾಡಬೇಕು. ಗಾಯಗಳನ್ನ ನೈಜ ವರದಿ ಮಾಡಲು ಹೊರಟಿದ್ದ ಪತ್ರಕರ್ತರ ಮೇಲೆ ಸುಳ್ಳು ಕೇಸ್ ಹಾಕಿದ ನವೀನ್ ಕುಮಾರ್ಗೆ ಧಿಕ್ಕಾರ.